ಮುಡಾರೆ ಫೌಂಡೇಶನ್ ಮತ್ತು ಸ್ಪಂದನ ಫ್ರೆಂಡ್ಸ್ ಅಶೋಕನಗರ ಇವರ ಸಹಯೋಗದಲ್ಲಿ ಕೀರ್ತಿಶೇಷ ಸರೋಳ್ಯ ಆನಂದ ಆಳ್ವ ಮತ್ತು ಕೀರ್ತಿಶೇಷ ಬೈಲು ಮೂಡುಕೆರೆ ಸುಮತಿ ಆಳ್ವ ಇವರ ಸ್ಮರಣಾರ್ಥ ಅಂತಾರಾಷ್ಟ್ರೀಯ ವೈದ್ಯರ ದಿನದ ಪ್ರಯುಕ್ತ ಕೋವಿಡ್ ಸಮಯದಲ್ಲಿ ಶ್ರೀ ಸಾಮಾನ್ಯರ ಆರೋಗ್ಯದ ಕಾಳಜಿ ವಹಿಸಿ ಸೂಕ್ತ ಚಿಕಿತ್ಸೆಯನ್ನ ನೀಡಿರುವ ಡಾಕ್ಟರ್ ದೇವದಾಸ್ ಶೆಣೈ ಹಾಗೂ ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಬೋಂದೇಲ್ ಅವರಿಗೆ ಸನ್ಮಾನ ಕಾರ್ಯಕ್ರಮವು ಅವರ ನಿವಾಸದಲ್ಲಿ ನಡೆಯಿತು. ಕೋವಿಡ್ ಮಹಾಮಾರಿಯಿಂದ ಇಡೀ ಜಗತ್ತೇ ತಲ್ಲಣಿಸಿ ಹೋಗಿದ್ದು ಕೋವಿಡ್ ವಾರಿಯರ್ಸ್ ಆಗಿ ಅದೆಷ್ಟೋ ಮಂದಿ ದುಡಿದಿದ್ದಾರೆ. ಅಂಥವರಲ್ಲಿ ಡಾಕ್ಟರ್ ದೇವದಾಸ್ ಶೆಣೈ ಮತ್ತು ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಬೋಂದೇಲ್ ಅವರು ಕೂಡ ಸೇರಿದ್ದಾರೆ. ಅವರಿಗೆ ಅಶೋಕನಗರದ ಮುಡಾರೆ ಫೌಂಡೇಶನ್ ಮತ್ತು ಸ್ಪಂದನ ಫ್ರೆಂಡ್ಸ್ನ ಸಹಯೋಗದೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡರು. ವೈದ್ಯರ ಮನೆಗೆ ತೆರಳಿ ಸನ್ಮಾನಿಸಿರುವುದು ಮುಡಾರೆ ಫೌಂಡೇಶನ್ ಮತ್ತು ಸ್ಪಂದನ ಫ್ರೆಂಡ್ಸ್ನ ಪ್ರಶಂಸನೀಯ ಕಾರ್ಯವಾಗಿದೆ. ಇದಕ್ಕೆ ನನಗೆ ದಾರಿದೀಪಾಗಿ ನಿಂತ ನನ್ನ ಹೆಂಡತಿ, ಮಕ್ಕಳು ಮತ್ತು ನನ್ನ ಕುಟುಂಬಸ್ಥರಿಗೆ ಇದನ್ನು ಅರ್ಪಿಸಲು ನಾನು ಇಚ್ಛಿಸುತ್ತೇನೆ. ಯಾಕೆಂದರೆ ಈ ಕಾರಣದಲ್ಲಿ ಕೊರೋನಾದ ವಿಶೇಷದಲ್ಲಿ ಎಲ್ಲ ಡಾಕ್ಟರ್ಗಳು ಹೆದರಿದ್ದಾರೆ. ಯಾಕೆಂದರೆ ವೈದ್ಯಕೀಯ ಸೇವೆಯನ್ನು ಕೊಡುವುದು ನಾವು ತುಂಬ ಹಿಂಜರಿದ್ದೇವೆ. ಈ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ಅದು ವೈದ್ಯರನ್ನು ಸಹ ಬಿಡಲಿಲ್ಲ. ಹಾಗಿರುವಾಗ ಏನೋ ಒಂದು ಧೈರ್ಯಧಾರಿ ದೇವರ ಒಂದು ಅನುಗ್ರಹದಲ್ಲಿ ನಾನು ಅದನ್ನು ಮುಂದೆ ಸಾಗಿಸುತ್ತಾ ಬಂದಿದ್ದೇನೆ. ಇದೇ ವಿಶೇಷದಲ್ಲಿ ಅವರು ಹೇಳಿದಾಗೆ ಇಲ್ಲಿ ಆ ಕಾಲದಲ್ಲಿ ಎಷ್ಟೋ ಮಂದಿ ಮೃತಪಟ್ಟಿರ್ಬೋದು. ಅದನ್ನು ಮೊದಲಿಂದ ನಾನು 30 ವರ್ಷದಿಂದ ಇದೇ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇನೆ. ಯಾವುದೇ ಮನೆಯಲ್ಲಿ ಮರಣ ಹೊಂದಿದಲ್ಲಿ ಅವರಿಗೆ ಮರಣ ಪತ್ರವನ್ನು ಕೊಟ್ಟು ಆ ದೇಹವನ್ನು ಸುಡುವ ಒಂದು ಕಾರ್ಯಕ್ರಮಕ್ಕೆ ನಾನು ಮುಂದಾಗಿ ಎಷ್ಟೇ ರಾತ್ರಿ ಆದರೂ ಹಗಲಾಗಿ ದುಡಿದು ಅವರಿಗೆ ಯಾವುದೇ ರೀತಿಯ ಒಂದು ಫೀಸನ್ನು ಕಲೆಕ್ಟ್ ಮಾಡದೆ ನನ್ನ ಒಂದು ವಿಶೇಷ ಒಂದು ಸರ್ವಿಸನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರಾದ ಸುರೇಂದ್ರ ರಾವ್ ಮತ್ತು ಚಂದ್ರಮತಿ ಎಸ್ ರಾವ್, ಮಂಗಳೂರು ಪಾಲಿಕೆ ಸದಸ್ಯರಾದ ಗಣೇಶ್ ಕುಲಾಲ್, ಪ್ರವೀಣ್ ಚಂದ್ರ ಆಳ್ವ, ಮುಡಾರೆ ಫೌಂಡೇಶನ್ನ ಅಧ್ಯಕ್ಷರಾದ ಸತೀಶ್ ಆಳ್ವ, ಸ್ಪಂದನ ಫ್ರೆಂಡ್ಸ್ ಅಶೋಕನಗರದ ಅಧ್ಯಕ್ಷರಾದ ಜೋಸಿ ಸೋನ್ಸ್, ಬಿಜೆಪಿ ಮುಖಂಡ ಸಾನು ನವಾಜ್, ರಾಜಗೋಪಾಲ್ ಶೆಟ್ಟಿ, ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ರಾಮಣ್ಣ ಶೆಟ್ಟಿ ಮುಗಿಪು, ಲೋಹಿತ್ ಅಮೀನ್, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಸತೀಶ್ ಆಳ್ವ, ರಣದೀಪ್ ಕಾಂಚನ್, ಶೀತೇಶ್ ಕೊಂಡೆ, ಜಗದೀಶ್ ಶೆಟ್ಟಿ, ರಮೇಶ್ ಶೆಟ್ಟಿ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.